ನದಿ ಸಮುದ್ರದಲ್ಲಿ ಬಲೆ ಹಾಕಿ ಮೀನು ಹಿಡಿಯುವುದು ಮೀನುಗಾರರ ನಿತ್ಯ ಕಾಯಕ. ಸದ್ಯ ಮಳೆಗಾಲದಲ್ಲಿ 2 ತಿಂಗಳು ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು, ಮೀನುಗಾರರ ಕೆಲಸವನ್ನ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಉಡುಪಿ ನಗರಸಭೆ ಅಧಿಕಾರಿಗಳು ಇಂದ್ರಾಣಿ ನದಿಗೆ ಬಲೆ ಅಳವಡಿಸಿ ಯಶಸ್ವಿ ಬೇಟೆ ನಡೆಸಿದ್ದಾರೆ. ಅಷ್ಟಕ್ಕೂ ನಗರಸಭೆ ಅಳವಡಿಸಿ ಬೇಟೆಯಾಡಿದ್ದು ಏನ್ ಗೊತ್ತಾ? ನೀವೇ ನೋಡಿ. ಉಡುಪಿಯಲ್ಲಿ ಹೆಚ್ಚಾಯಿತು ಪ್ಲಾಸ್ಟಿಕ್ ತ್ಯಾಜ್ಯದ ಹಾವಳಿ. ತ್ಯಾಜ್ಯ ಸಂಗ್ರಹಕ್ಕೆ ನದಿಗೆ ಟ್ರಾಶ್ ಬ್ಯಾರಿಯರ್ ಅಳವಡಿಕೆ. ಇಂದ್ರಾಣಿ ನದಿಯ ಒಡಲಲ್ಲಿ ಸಿಕ್ತು 100 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ. ಮಳೆಗಾಲದಲ್ಲಿ ಮೀನಿನ ಸಂತಾನಾಭಿವೃದ್ಧಿ ಹಿನ್ನೆಲೆಯಲ್ಲಿ 2 ತಿಂಗಳು ಮೀನುಗಾರಿಕೆ ಸ್ಥಗಿತಗೊಂಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಸಮುದ್ರಕ್ಕೆ ಅಗಾಧ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ಸಮುದ್ರದ ಆರ್ಭಟ ಕೂಡ ಜೋರಾಗಿದೆ. ಇದೆಲ್ಲದರ ನಡುವೆ ಸಮುದ್ರ ಕಿನಾರೆಯಲ್ಲಿ ಉದ್ದಕ್ಕೆ ಬಂದು ಬೀಳುವ ಕಸದ ರಾಶಿಗಳ ನಡುವೆ ಕಾಣಸಿಗುವ ಹೆಚ್ಚಿನ ವಸ್ತುಗಳು ಇದೇ ಪ್ಲಾಸ್ಟಿಕ್ ತ್ಯಾಜ್ಯಗಳು. ಹೌದು, ಇದು ಬುದ್ಧಿ ಕಲಿಯದ ಜನರು ಪರಿಸರದ ಮೇಲೆ ಮಾಡುತ್ತಿರುವ ದಬ್ಬಾಳಿಕೆಯ ಪ್ರತಿರೂಪ ಅಲ್ಲದೆ ಬೇರೇನೂ ಅಲ್ಲ. ಪ್ಲಾಸ್ಟಿಕ್ ಮಾನವನ ದೇಹಕ್ಕೆ ಸೇರಿದ್ರೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆ ಬರುತ್ತದೆ ಅನ್ನೋದು ಗೊತ್ತಿದ್ರೂ ಜನರ ಬೇಜವಾಬ್ದಾರಿಗೆ ಹಿಡಿದ ಕೈಗನ್ನಡಿ ಈ ತ್ಯಾಜ್ಯಗಳು. ಬೇಸಿಗೆಯಲ್ಲಿ ಸೆಕೆ ಅಂತ ಕುಡಿದು ಎಸೆದ ತಂಪು ಪಾನೀಯದ ಈ ಬಾಟಲ್ಗಳು, ಪ್ಲಾಸ್ಟಿಕ್ ಬ್ಯಾಗ್ಗಳು, ಬೇಕರಿ ತಿಂಡಿಯ ಪ್ಯಾಕಿಂಗ್, ಹೀಗೆ ಎಲ್ಲಾ ಪ್ಲಾಸ್ಟಿಕ್ ತ್ಯಾಜ್ಯ ನದಿಯ ಮೂಲಕ ಸಮುದ್ರ ಸೇರುತ್ತಿದೆ. ಆದ್ರೆ ಸಮುದ್ರ ಸೇರುವ ಮೊದಲೇ ವಿಷ ಬೇರೆ ಬೇರೆ ರೂಪದಲ್ಲಿ ನಮ್ಮ ದೇಹಕ್ಕೂ ಸೇರುತ್ತದೆ ಅನ್ನೋದು ಗೊತ್ತಿದ್ರೂ ಜನ ಈ ತಪ್ಪು ಮಾಡ್ತಾ ಇರೋದೇ ಬೇಸರದ ಸಂಗತಿ. ನೋಡಿ, ಎಲ್ಲ ನದಿಗಳಲ್ಲಿ ಹೋದರೆ ಇವತ್ತು ಪ್ಲಾಸ್ಟಿಕ್. ಅದೇ ನದಿಯ ನೀರನ್ನು ನಾವು ದೇವಸ್ಥಾನದಲ್ಲಿ ತೀರ್ಥ ಅಂತ ಕುಡಿತೇವೆ. ದೇವರಿಗೆ ಶುದ್ಧೀಕರಣವಾಗೋದು ಕೂಡ ಅದೇ ನದಿಯ ನೀರು. ಅಲ್ಲಿ ನಾವು ತೀರ್ಥ ಅಂಥೇಳಿ ಒಂದು ಒಳ್ಳೆಯ ಭಾವನೆಯಲ್ಲಿ ನೋಡ್ತೇವೆ. ಇಲ್ಲಿ ನದಿಗಳಿಗೆ ನಮ್ಮ ಎಲ್ಲ ವೇಸ್ಟ್ಗಳನ್ನು, ಡೆಡ್ ಬಾಡಿಯನ್ನು, ಕೋಳಿಯನ್ನು ಎಲ್ಲ ನಾವು ಬಿಸಾಡಿಬಿಡ್ತೇವೆ. ಆದ ಕಾರಣ ನದಿ ಮೂಲವನ್ನು, ಮಳೆ ಕಾಡನ್ನು, ಪಶ್ಚಿಮ ಘಟ್ಟವನ್ನು ಎಲ್ಲವನ್ನು ಉಳಿಸುವಂಥ ಸಾಮೂಹಿಕ ಜವಾಬ್ದಾರಿ ನಮ್ಮೆಲ್ಲರಿಗಾದರೆ ಅದನ್ನು ನಮ್ಮ ಮನೆಯ ಮಕ್ಕಳಿಗೆ ಕೂಡ ಅದನ್ನು ಆ ಒಂದು ಪಾಠವನ್ನು ಶಿಕ್ಷಣ ಜೊತೆಗೆ ಆ ಪರಿಸರ ಪಾಠವನ್ನು ಬೋಧಿಸಿದರೆ ಮುಂದೆ ಆಗುವ ಭೀಕರ ಬರಗಾಲನ್ನು ತಪ್ಪಿಸಬಹುದು. ಒಂದು ಕಡೆ ಧಾರ್ಮಿಕ ಕ್ಷೇತ್ರವಾಗಿ ಜೊತೆಗೆ ಪ್ರವಾಸಿ ತಾಣವಾಗಿ ಬೆಳೆದಿರುವ ಉಡುಪಿಯಲ್ಲಿ ಪ್ಲಾಸ್ಟಿಕ್ ಸಮಸ್ಯೆ ಮಿತಿ ಮೀರಿ ಹೋಗಿದೆ. ಇದನ್ನು ನಿಯಂತ್ರಿಸಲು ಉಡುಪಿ ನಗರಸಭೆ ಇನ್ನಿಲ್ಲದ ಸರ್ಕಸ್ ಮಾಡಿದೆಯಾದರೂ ಜನರಿಗೆ ಮಾತ್ರ ಬುದ್ಧಿ ಬಂದಿಲ್ಲ. ಹೀಗಾಗಿ ಈ ಬಾರಿ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ ನಗರಸಭೆ ಅಧಿಕಾರಿಗಳು ಪ್ಲಾಸ್ಟಿಕ್ ತ್ಯಾಜ್ಯಗಳು ಸಮುದ್ರ ಸೇರುವುದನ್ನ ತಡೆ ಹಿಡಿದಿದ್ದಾರೆ. ಕೊಡಂಕೂರಿನಲ್ಲಿ ಇಂದ್ರಾಣಿ ನದಿಗೆ ಟ್ರಾಶ್ ಬ್ಯಾರಿಯರ್ ಅಳವಡಿಸಿ 100 ಟನ್ ತೇಲುವ ಪ್ಲಾಸ್ಟಿಕ್ಗಳನ್ನ ಸಂಗ್ರಹ ಮಾಡಿದೆ. ಜೀವನದಿಯಾದ ಇಂದ್ರಾಣಿಯನ್ನ ಕಲುಷಿತ ಮಾಡ್ತಾ ಇರೋ ಈ ಪ್ಲಾಸ್ಟಿಕ್ ತ್ಯಾಜ್ಯ ಜನರ ಜೀವಕ್ಕೂ ಹಾನಿ ಮಾಡ್ತಾ ಇದೆ. ಆದ್ರೆ ಈ ಬಗ್ಗೆ ಕಿಂಚಿತ್ತೂ ಚಿಂತಿಸದ ಜನರ ಪಾಪ ಕೃತ್ಯಕ್ಕೆ ಖುದ್ದು ಮನುಷ್ಯನ ಸಹಿತವಾಗಿ ಜಲಚರಗಳು, ಮೂಕ ಪ್ರಾಣಿಗಳು ಬಲಿಯಾಗ್ತಾ ಇವೆ. ನದಿಯಲ್ಲಿ ಬರುವಂತಹ ಪ್ಲಾಸ್ಟಿಕ್ ಬಾಟ್ಲಿಗಳು, ಪ್ಲಾಸ್ಟಿಕ್ ತೊಟ್ಟೆಗಳನ್ನು ಸಾಯಿ ಮಧ್ಯಂತ ಕೊಡುವರು ಅವುಗಳನ್ನು ನದಿಗೆ ಸೇರಿಸಿದ್ದಾಗೆ ನಾವು ಆ ಪ್ಲಾಸ್ಟಿಕ್ಗಳನ್ನು ಅದನ್ನು ನೀರಿಂದ ಎತ್ತಲಿಕ್ಕೆ ಕ್ಲೀನಾಗಿ ಸಮುದ್ರಕ್ಕೆ ಸೇರ್ತಿದ್ದಾಗೆ ನಿನ್ನೆ ದಿನದಲ್ಲಿ ಮಳೆ ತುಂಬ ಮಳೆ 2 ದಿನದಿಂದ ಬಂದಾಗ ನಾವು ಅದು ಸಂಗ್ರಹ ಮಾಡಿ ಅದನ್ನು ಕಂಪ್ಲೀಟ್ ಅದನ್ನು ತೆರವು ಮಾಡಿಸಿ ರೀಸೈಕಲ್ ಕಳಿಸಿದ್ದೀವಿ. ನಾನು ಒಂದೇ ನಾಗರಿಕರಲ್ಲಿ ಹೇಳೋದು, ಯಾವುದೇ ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು, ಪ್ಲಾಸ್ಟಿಕ್ ವಸ್ತುಗಳು ನದಿಗೆ ಅಥವಾ ಕಾಲುವೆಗಳಿಗೆ ಆಗದಿದ್ದಾಗೆ ತಾವೆಲ್ಲರೂ ಅದನ್ನು ಜಾಗೃತಿ ಮಾಡಬೇಕು. ಇವತ್ತು ಪ್ಲಾಸ್ಟಿಕ್ಕಿಂದ ಈ ಜಲಚರಗಳಿಗೆ ತೊಂದರೆ ಆಗ್ತಾಯಿದೆ, ಮಾನವ ಕುಲಕ್ಕೆ ತೊಂದರೆ ಆಗ್ತಾಯಿದೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾಯಿದೆ. ದಯಮಾಡಿ ಪ್ಲಾಸ್ಟಿಕ್ಕನ್ನು ಮಿತವಾಗಿ ಬಳಸಿ ಅಲ್ಲಿ ಬಿಸಾಡೋದನ್ನು ಸಂಪೂರ್ಣವಾಗಿ ತಾವೆಲ್ಲರೂ ಅದನ್ನು ನಿರ್ಬಂಧಿಸಿದಲ್ಲಿ ನಮ್ಮ ನದಿಗಳು, ನಮ್ಮ ಕಡಲು ಎಲ್ಲ ಸ್ವಚ್ಛವಾಗಿರ್ತದೆ.
ರಾಜ್ಯದಲ್ಲಿ ಮೊದಲ ಪ್ರಯತ್ನವಾಗಿ ಉಡುಪಿ ನಗರಸಭೆಯ ನದಿಗೆ ಟ್ರ್ಯಾಶ್ ಬ್ಯಾರಿಯರ್ ಅಳವಡಿಸಿ ಯಶಸ್ವಿಯಾಗಿದೆ. ಹೀಗಾಗಿ ಇಂದ್ರಾಣಿ ನದಿಯ ಇನ್ನಷ್ಟು ಪ್ರದೇಶದಲ್ಲಿ ಈ ಟ್ರ್ಯಾಶ್ ಬ್ಯಾರಿಯರ್ ಅಳವಡಿಸಲು ಚಿಂತಿಸಿದೆ. ಇದನ್ನ ನೋಡಿಯೂ ಜನ ಬುದ್ಧಿ ಕಲಿಯೋದಿಲ್ಲ ಅಂದ್ರೆ ಮುಂದೆ ತಮ್ಮ ಮಕ್ಕಳಿಗೆ ತಾವೇ ಮಾರಕ ಕಾಯಿಲೆಯ ಗಿಫ್ಟ್ ನೀಡಿದಂತಾಗುತ್ತದೆ. ಹೀಗಾಗಿ ಜನರೇ ಪ್ಲಾಸ್ಟಿಕ್ ತ್ಯಾಜ್ಯ ನದಿ ಸೇರದಂತೆ ಎಚ್ಚರಿಕೆ ವಹಿಸಲಿ ಅನ್ನೋದು ನಮ್ಮ ಆಶಯ ಕೂಡ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.